ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಇವತ್ತಿನಿಂದ ಜಾರಿಗೆ ಬರುವ ಹಾಗೆ ರೋಗಿಗಳ ಅನುಕೂಲಕ್ಕಾಗಿ ವಿಡಿಯೋ ಸಮಾಲೋಚನಾ ಸೇವೆಯನ್ನು ಆರಂಭ ಮಾಡ್ತಾ ಇದೆ ಅಂತ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಹೇಳಿದ್ದಾರೆ. ಕೊರೋನಾ ವೈರಸ್ ಹರಡೋದನ್ನು ನಿಯಂತ್ರಿಸುವಂತಹ ಸಲುವಾಗಿ ಹಲವು ನಿರ್ಬಂಧಗಳಿರುವುದರಿಂದ ಹೆಚ್ಚಿನ ರೋಗಿಗಳು ವೈದ್ಯರೊಂದಿಗೆ ಸಮಯೋಚಿತ ಸಮಾಲೋಚನೆ ಮತ್ತು ಮರು ಸಮಾಲೋಚನೆಯಿಂದ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ರೋಗಿಗಳಿಗೆ ಸಮಾಲೋಚನೆ ಮತ್ತು ಮರು ಸಮಾಲೋಚನೆಯನ್ನು ನೀಡುವಂತಹ ಹಿನ್ನೆಲೆಯಲ್ಲಿ ವಿಡಿಯೋ ಸಮಾಲೋಚನಾ ಸೇವೆಗಳನ್ನು ಆರಂಭ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಸಾಕಷ್ಟು ಹೆಚ್ಚಳವಾದ್ದರಿಂದ ರೋಗಿಗಳು ಕೂಡ ಆಸ್ಪತ್ರೆಗೆ ಬರಲು ಸ್ವಲ್ಪ ಹಿಂಜರಿಕೆಯನ್ನು ತೋರಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯ ರೋಗಿಗಳು ನಮಗೆ ವೈದ್ಯರೊಂದಿಗೆ ಮನೆಯಿಂದಲೇ ಸಮಾಲೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಕಲ್ಪಿಸುವಂತೆ ಕೂಡ ನಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸೊ ಈ ಎಲ್ಲ ಅಂಶಗಳನ್ನು ಮಾಡಿಕೊಂಡು ಕಸ್ತೂರ್ಬಾ ಆಸ್ಪತ್ರೆಯು ಸೋಮವಾರದಿಂದ ಟೆಲಿಮೆಡಿಸಿನ್ ಹಾಗೂ ವಿಡಿಯೋ ಕನ್ಸಲ್ಟೇಷನ್ ಎನ್ನುವಂತಹ ಒಂದು ಸೇವಾ ಸೌಲಭ್ಯವನ್ನು ಆರಂಭಿಸ್ತಾ ಇದ್ದೇವೆ ರೋಗಿಗಳ ಅನುಕೂಲಕ್ಕಾಗಿ. ಇದರಿಂದ ರೋಗಿಗಳು ತಮ್ಮ ಮನೆಯಲ್ಲೇ ಕುರಿತು ತಮಗೆ ಬೇಕಾದ ವೈದ್ಯರ ಜೊತೆ ವಿಡಿಯೋ ಕಾಲ್ ಮೂಲಕ ಸಮಾಲೋಚನೆಯನ್ನು ಮಾಡಬಹುದು.